ಉಡುಪಿ ಕಟಪಾಡಿ ಏಣಗುಡ್ಡೆ ಕಟಪಾಡಿ ಬ್ರಹ್ಮಬೈದರುಗಳ ಗರಡಿಯೂ ಕೂಡ ಐತಿಹ್ಯ ಹಾಗೂ ಕಾರಣಿಕದ ಗರಡಿಯಾಗಿದೆ. ಇಂತಹ ಪುಣ್ಯ ಆಲಯದಲ್ಲಿ ಮೇ 13ರಿಂದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಸಂಭ್ರಮ ಅದ್ದೂರಿಯಾಗಿ ನಡೆಯಲಿದೆ. ಈ ಕುರಿತ ಒಂದು ಸ್ಪೆಷಲ್ ವರದಿ ಇಲ್ಲಿದೆ ನೋಡಿ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಕಟಪಾಡಿ ಏಣಗುಡ್ಡೆ ಬ್ರಹ್ಮಬೈದರುಗಳ ಗರಡಿಯಲ್ಲಿ ಮೇ 13ರಂದು ಪುನರ್ ಪ್ರತಿಷ್ಠೆ ಬ್ರಹ್ಮ ಕಲಶೋತ್ಸವ ಮತ್ತು ಮೇ 21ರಿಂದ ವಾರ್ಷಿಕ ನೇಮೋತ್ಸವ ನಡೆಯಲಿದೆ. ಸುಮಾರು 5 ಕೋಟಿ ವೆಚ್ಚದಲ್ಲಿ ಸಮಗ್ರ ಜೀರ್ಣೋದ್ಧಾರಗೊಳ್ಳುತ್ತಿರುವ ಏಣಗುಡ್ಡೆ ಬ್ರಹ್ಮಬೈದರುಗಳ ಗರಡಿ ಶಿಲೆ ಮತ್ತು ದಾರು ಶಿಲ್ಪಗಳಿಂದ ನಿರ್ಮಾಣಗೊಂಡು ಕಂಗೊಳಿಸುತ್ತಿದೆ. ಗರಡಿಯು 6 ಮಾಗಣೆಗೆ ಸಂಬಂಧಪಟ್ಟಂತಹ ಗರಡಿ ಇದು. ಕೊಡಿಮರ ಅಂದರೆ ಧ್ವಜಸ್ತಂಭ ಇರುವಂಥ ಏಕೈಕ ಗರಡಿ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾದಂತಹ ಗರಡಿ ಇದು. ಏನು ಮೂಲ ಗರಡಿಗಳಿದೆ 66 ಗರಡಿ 33 ತಾಣಗಳಿದೆ. ಅಂಥ ಗರಡಿಗಳಲ್ಲಿ ಇದು ಕೂಡ ಒಂದು. ಕೋಟಿ ಚೆನ್ನೈಯರು ಅವರು ಏನು ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲಿ ಈ ಒಂದು ಸ್ಥಳಕ್ಕೆ ಆಗಮಿಸಿದರು ಎನ್ನುವಂಥ ಒಂದು ರೂಢಿ ಇದೆ. ಹಾಗಾಗಿ ಇಲ್ಲಿ ಬಂದು ಕೊಡಿಯೂರಿ ನೆಲೆಯಾದರು ಅನ್ನುವಂಥ ಒಂದು ಇತಿಹಾಸ ಕೂಡ ಈ ಗರಡಿಗೆ ಇದೆ. ಎಲ್ಲ ಗರಡಿಯಾಗೆ ಎರಡೆರಡು ಬಾಗಿಲಿಲ್ಲ, ಕೇವಲ ಒಂದೇ ಬಾಗಿಲಿರುವಂಥ ಗರಡಿ. ಅಂದರೆ ಒಳ ಹೊಕ್ಕು ಹೊರ ಹೋಗಲಿಲ್ಲ, ಒಳಗೇನೆ ಇದ್ದಾರೆ ಅನ್ನುವಂಥ ಒಂದು ಪ್ರತೀತಿ ಜನರಲ್ಲಿ ನಂಬಿಕೆ ಈಗ ಕೂಡ ಈ ಗರಡಿಯ ಮೇಲೆ ಇದೆ. ಧ್ವಜಸ್ತಂಭ ಹೊಂದಿರುವ ಏಕೈಕ ಗರಡಿ 66 ಮೂಲ ಗರಡಿಗಳಲ್ಲಿ ಒಂದಾದ ಕಟಪಾಡಿ ಏಣಗುಡ್ಡೆ ವೈಶಿಷ್ಟ್ಯತೆಯನ್ನ ಹೊಂದಿದೆ. ಗರಡಿಯನ್ನ ಜೀರ್ಣೋದ್ಧಾರ ಮಾಡಬೇಕು ಎಂಬ ಕನಸು ಹಲವಾರು ವರ್ಷಗಳದ್ದು. ಇದಕ್ಕೆ ಪ್ರಥಮವಾಗಿ ಸ್ಥಳೀಯ ಎಲ್ಲ ಗ್ರಾಮ ದೇವರುಗಳ ಆಶೀರ್ವಾದಗಳನ್ನ ಪಡೆದು ಮೊದಲ ಹಂತವಾಗಿ ಮುದರಂಗಡಿಯಿಂದ ಕೊಡಿಮರ ಅದ್ದೂರಿಯಿಂದ ಗರಡಿಗೆ ತರಲಾಗಿದ್ದು ತೈಲ ಲೇಪನಗಳನ್ನ ಮಾಡಿ ಧ್ವಜಸ್ತಂಭವನ್ನ ಸಮರ್ಪಿಸಲಾಯಿತು. ಹಂತ ಹಂತವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು ಗರಡಿ ನಿರ್ಮಾಣಕ್ಕೆ ಶಿಲಾನ್ಯಾಸ, ಮುಷ್ಟಿ ಕಾಣಿಕೆ, ನಿಧಿ ಕುಂಭ ಸ್ಥಾಪನೆ, ಭಕ್ತಾದಿಗಳಿಂದ ಮತ್ತು ಗ್ರಾಮಸ್ಥರಿಂದ ಬೃಹತ್ ಕರಸೇವೆ, ಶಿಲಾಮಯಗೊಳ್ಳುವ ಗರಡಿಗೆ ಶಿಲೆ ಹೊತ್ತುಕೊಂಡು ಬಂದ ವಾಹನವನ್ನ ಅದ್ದೂರಿಯಿಂದ ಸ್ವಾಗತಿಸಲಾಯಿತು. ಭಾಳ ಸುಂದರವಾಗಿ ಮುಂದಿನ ದಿವಸದಲ್ಲಿ ಏನು ಹಿಂದಿನ ಪಾರಂಪರ್ಯವನ್ನು, ಹಿಂದಿನ ಐತಿಹ್ಯವನ್ನು ಎತ್ತಿ ಹಿಡಿದುಕೊಂಡು ತೌಳವ ಶೈಲಿಯಲ್ಲಿ ಸಮಗ್ರವಾಗಿ ಶಿಲಾಮಯದೊಂದಿಗೆ ಜೀರ್ಣೋದ್ಧಾರಗೊಳ್ಳಲಿದೆ. ಅದರ ತುಳುನಾಡಿನ ವಾಸ್ತುಶೈಲಿ, ಅದರ ತುಳುನಾಡಿನ ಸಂಸ್ಕೃತಿ ಹಾಗೂ ತುಳುನಾಡಿನ ಆ ಒಂದು ಕೋಟಿ ಚೆನ್ನೈಯರ ಏನು ಕಟ್ಟಿದೆ ಆ 4 ಕೋಲು 8 ಕೋಲು 16 ಕೋಲಿನ ಗರಡಿ ಭಾಳ ಸುಂದರವಾಗಿ ಶಿಲಾಮಯದಿಂದ ಮುಂದಿನ ದಿವಸದಲ್ಲಿ ಈ ಪ್ರದೇಶ, ಈ ಒಂದು ಭಾಗದಲ್ಲಿ ಮೂಡಿ ಈ ಸಂಪೂರ್ಣ ಸಮಗ್ರ ಜೀರ್ಣೋದ್ಧಾರದ ಮೂಲಕ ಇಲ್ಲಿ ಪುನರ್ ಪ್ರತಿಷ್ಠೆಗೊಳ್ಳಲಿದೆ. ಏಣಗುಡ್ಡೆ ಗರಡಿಗಳ ಇತಿಹಾಸದಲ್ಲಿ ಕೊಡಿಮರ ಧ್ವಜಸ್ತಂಭ ಹೊಂದಿರುವ ಏಕೈಕ ಗರಡಿ ಏಣಗುಡ್ಡೆ ಗರಡಿ. ಇಂದು ಬ್ರಹ್ಮ ಕಲಶೋತ್ಸವಕ್ಕೆ ಗರಡಿ ಸಜ್ಜಾಗಿ ನಿಂತಿದೆ. 6 ಮಾಗಣೆ ಹೊಂದಿರುವ ಈ ಗರಡಿಯಲ್ಲಿ ಕೋಟಿ ಚೆನ್ನೈಯರು ಕೊಡಿಯೂರಿ ನೆಲೆಯಾಗಿದ್ದಾರೆ ಎಂಬ ನಂಬಿಕೆ ಭಕ್ತರದ್ದು. ಕಟಪಾಡಿ ಏಣಗುಡ್ಡೆ ಶ್ರೀ ಬ್ರಹ್ಮಬೈದಲಿನ ಗರಡಿ ಇತಿಹಾಸ ಪ್ರಸಿದ್ಧವಿನಂಚಿತ್ತಿನ ಈ ಏಣಗುಡ್ಡೆ ಗರಡಿ ಅಚ್ಪತ್ತಾಜಿ ಗರಡಿ 33 ತಾವುಡು ಧ್ವಜಸ್ತಂಭ ಇತ್ತಿನ ಏಕೈಕ ಗರಡಿ ಬೆನ್ಪಿನ ಬಾರಿ ಮಲ್ಲ ಪುಗಾರ್ತೆದ ಗರಡಿ. ಇಂಚಿತ್ತಿ ಗರಡಿ ಸಮಗ್ರ ಜೀವನೋದ್ಧಾರಪಿನ ಈ ಸಂದರ್ಭಡು ನೆಕ್ ಈ ಆಜಿಮಾಗಣೆ ಮಾತ್ರ ಈ ಊರಿಗೂ ಸಂಬಂಧಪಡಿದ ಮಾತ ಊರುಡು ಪರವೂಡು ಪುನಂಚಿತ ಮಾತ ಭಕ್ತಿರಲ ಬಿರಿಸಾಯ ಕೋಡು ಪಂದ್ಯಂಕಲ್ ಈ ಸಂದರ್ಭಡು ಮನವಿ ಮಲ್ತಂದಿಲ್ಲ. ಒಟ್ಟಾರೆ ಜೀರ್ಣೋದ್ಧಾರ ಸಮಿತಿಯ ನಿರೀಕ್ಷೆಗೆ ಮೀರಿ ಹಣ ಖರ್ಚಾಗಿದ್ದು ಸುಮಾರು 5 ಕೋಟಿ ವೆಚ್ಚದಲ್ಲಿ ಗರಡಿ ನಿರ್ಮಾಣಗೊಂಡಿದೆ. ದಾನಿಗಳು, ಭಕ್ತರು ತಮ್ಮ ತನು ಮನ ಧನ ನೀಡಿ ಗರಡಿಯ ಜೀರ್ಣೋದ್ಧಾರದಲ್ಲಿ ಕೈಜೋಡಿಸಬೇಕಾಗಿದೆ. ಈ ಎಲ್ಲ ದೇವತಾ ಕಾರ್ಯಕ್ರಮಗಳಲ್ಲಿ ಭಕ್ತರು ಭಾಗವಹಿಸಬೇಕು ಎಂದು
ಜೀರ್ಣೋದ್ಧಾರ ಸಮಿತಿ ಮನವಿ ಮಾಡಿಕೊಂಡಿದೆ. ಪ್ರಮುಖ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್, ಉಡುಪಿ.